ಮಂಡ್ಯದ ಪಾಲಕ್ಕಾಡಿನಲ್ಲಿ ವಿಷಕಾರಿ ರಾಸಾಯನಿಕ ಬೆರೆಸಿದ ಮೀನುಗಳನ್ನು ಪತ್ತೆ ಹಚ್ಚಿದ ಬೆನ್ನಲ್ಲೇ ರಾಜ್ಯದ ಆಹಾರ ಸುರಕ್ಷಾ ವಿಭಾಗದ ಅಧಿಕಾರಿಗಳು ಗಡಿ ಪ್ರದೇಶವಾದ ತಲಪಾಡಿ ಹಾಗೂ ಮಂಜೇಶ್ವರಗಳಲ್ಲಿ ಮಿಂಚಿನ ತಪಾಸಣೆಗಳನ್ನು ನಡೆಸುತ್ತಿದ್ದಾರೆ. ಸೋಮವಾರ ಬೆಳಿಗ್ಗೆ ಆರಂಭಗೊಂಡ ತಪಾಸಣೆ ಮುಂದಿನ 24 ತಾಸುಗಳ ತನಕ ನಡೆಯಲಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಫ್ಟ್ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ, ಕೇರಳ ಫಿಶರೀಸ್ ಹಾಗೂ ಫಿಶರೀಸ್ ವಿಶ್ವವಿದ್ಯಾನಿಲಯಗಳ ಸಹಕಾರದೊಂದಿಗೆ ಈ ತಪಾಸಣೆ ನಡೆಯುತ್ತಿದೆ. ಪ್ರಯೋಗಶಾಲೆಯಲ್ಲಿರುವಂತಹ ಸಾಮಗ್ರಿಗಳೊಂದಿಗೆ ಆಗಮಿಸಿದ ಅಧಿಕಾರಿಗಳು ಕಣ್ವತೀರ್ಥದಲ್ಲಿರುವ ಮೀನು ಕಾರ್ಖಾನೆಗೂ ಭೇಟಿ ನೀಡಿದಾಗ ಅಲ್ಲಿ ಮೀನುಗಳು ಪತ್ತೆಯಾಗಿಲ್ಲ. ಬಳಿಕ ಮಂಜೇಶ್ವರ ವಾಮಂಜೂರು ತಪಾಸಣಾ ಕೇಂದ್ರದ ಬಳಿ ಅಬಕಾರಿ ಪೊಲೀಸರ ಸಹಕಾರದೊಂದಿಗೆ ವಿವಿಧ ವಾಹನಗಳನ್ನು ತಪಾಸಣೆ ನಡೆಸಿದ್ರು. ಆದರೆ ಮಂಗಳೂರು ಭಾಗದಿಂದ ಆಗಮಿಸುತ್ತಿರುವ ಬಹುತೇಕ ಮೀನಿನ ಲಾರಿಗಳಲ್ಲೂ ಯಾವುದೇ ರಾಸಾಯನಿಕ ಮಿಶ್ರಿತ ಮೀನುಗಳು ಪತ್ತೆಯಾಗಿಲ್ಲ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಸಾಯನಿಕ ಮಿಶ್ರಿತ ಮೀನುಗಳನ್ನು ರಾಜ್ಯದೊಳಗೆ ತರುವ ಹಾಗೂ ಅವುಗಳನ್ನು ಮಾರಾಟ ಮಾಡುವ ಪ್ರಕರಣಗಳು ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆರೋಗ್ಯ ಸಚಿವೆ ಕೆಕೆ ಶೈಲಜಾ ಎಚ್ಚರಿಸಿದ್ದಾರೆ. ರೆಹಮಾನುದ್ದೀನ್ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.